ಕಳೆದ ವಾರ ಪಡುಬಿದ್ರಿ ಪೇಟೆಯಲ್ಲಿ ಇಬ್ಬರು ಯುವಕರು ಹಾಗೂ ಓರ್ವ ಯುವತಿಯ ಮಧ್ಯೆ ನಡೆದ ಹೈಡ್ರಾಮಾದ ಅಸಲಿ ಎತ್ತು ಇದೀಗ ಹೊರಬಿದ್ದಿದ್ದು, ಮಣಿಪಾಲ ಲ್ಯಾಬ್ನಲ್ಲಿ ನಡೆಸಿದ ರಕ್ತ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದ್ದು, ಯುವಕರಿಬ್ಬರ ವರದಿ ಪಾಸಿಟಿವ್ ಆಗಿದ್ದು, ಯುವತಿಯ ಪರೀಕ್ಷಾ ವರದಿ ನೆಗೆಟಿವ್ ಆಗಿದೆ. ಹೈದರಾಬಾದ್ ಮೂಲದ ಯುವಕರಿಬ್ಬರ ಜೊತೆ ಒಂದೇ ಸ್ಕೂಟರ್ನಲ್ಲಿ ಸುತ್ತಾಡಲು ಬಂದು ಸ್ಕೂಟರ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿ ಹೋಗಿದ್ದರಿಂದ ಪಡುಬಿದ್ರಿಯ ಬೀಡು ಬಳಿಯ ಮುಳ್ಳಿನ ಪೊದೆಯೊಂದರಲ್ಲಿ ಒಮ್ಮೆ ಹೊಡೆದಾಡಿಕೊಂಡ್ರೆ ಮತ್ತೊಮ್ಮೆ ಗೆಳೆತನ ಪ್ರದರ್ಶನ ಮಾಡುತ್ತಿದ್ರು. ಬಳಿಕ ಸ್ಥಳಕ್ಕಾಗಮಿಸಿದ ಪಡುಬಿದ್ರಿ ಪೊಲೀಸರು ಗಾಯಗೊಂಡಿರುವ ಇವರನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲು ಮುಂದಾಗಿದ್ದರಾದರೂ ಅದನ್ನ ಅವರು ನಿರಾಕರಣೆ ಮಾಡಿದ್ದರಿಂದ ಅವರನ್ನ ಆಂಬ್ಯುಲೆನ್ಸ್ ಹತ್ತಿಸಿ ಮಣಿಪಾಲಕ್ಕೆ ಸಾಗಿಸಲಾಗಿತ್ತು. ಆ ಬಳಿಕ ಆ ಮೂವರನ್ನ ಠಾಣೆಗೆ ಕರೆಯಿಸಿ ವಿಚಾರಣೆಯ ಬಳಿಕ ಪೊಲೀಸ್ ವಾಹನದಲ್ಲಿ ರಕ್ತ ಪರೀಕ್ಷೆಗಾಗಿ ಮಣಿಪಾಲ ಲ್ಯಾಬ್ಗೆ ಕರೆದೊಯ್ಯುವ ಸಂದರ್ಭ ಕಿರಿಕ್ ಮಾಡಿದ ಯುವತಿ, ಮಹಿಳಾ ಪೊಲೀಸರು ಕೂಡ ನನಗೆ ಟಚ್ ಮಾಡಬಾರದು ಎಂಬುದಾಗಿ ನಶೆಯಲ್ಲಿದ್ದಂತೆ ನಟಿಸುತ್ತಿದ್ದು, ಇದೀಗ ವರದಿಯಲ್ಲಿ ಯುವತಿಯ ರಕ್ತ ಪರೀಕ್ಷಾ ವರದಿ ನೆಗೆಟಿವ್ ಆಗಿದ್ದು, ಆ ಯುವಕರಿಬ್ಬರು ಡ್ರಗ್ಸ್ ಸೇವಿಸಿದ್ದು ದೃಢಪಟ್ಟಿದ್ದರಿಂದ ಅವರಿಬ್ಬರ ವಿರುದ್ಧ ಪ್ರಕರಣ ದಾಖಲಿಸುವುದಾಗಿ ಪಡುಬಿದ್ರಿ ಎಸ್ಐ ಅಶೋಕ್ ಕುಮಾರ್ ತಿಳಿಸಿದ್ದಾರೆ.